ಬೈಕ್ಗೆ ಅಪರಿಚಿತ ವಾಹನ ಡಿಕ್ಕಿಯಾದ ಪರಿಣಾಮ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಜೋನಿಗರಹಳ್ಳಿ ಕ್ರಾಸ್ನಲ್ಲಿ ಬುಧವಾರ ರಾತ್ರಿ 9:30 ವೇಳೆಗೆ ನಡೆದಿದೆ. ಕೊರಟಗೆರೆ ಪಟ್ಟಣ ನಿವಾಸಿ 45 ವರ್ಷ ವಯಸ್ಸಿನ ಅಲಿಂ ಪಾಷ್ ಮೃತಪಟ್ಟವರು ಎಂದು ಗುರುತಿಸಲಾಗಿದ್ದು, ಇವರು ತಮ್ಮ ಪತ್ನಿಯ ಜೊತೆಗೆ ಕೊರಟಗೆರೆಯಿಂದ ತೋವಿನಕೆರೆಗೆ ಅಕ್ಕನ ಮನೆಗೆ ಹೋಗುತ್ತಿದ್ದರು. ಈ ವೇಳೆ ಅಪರಿಚಿತ ವಾಹನ ಬೈಕ್ಗೆ ಡಿಕ್ಕಿಯಾಗಿದೆ. ಜೋನಿಗರಹಳ್ಳಿ ಗ್ರಾಮದ ವೃತ್ತದಲ್ಲಿ ರಸ್ತೆ ದುರಸ್ತಿ ಕಾಮಗಾರಿಯು ಮಂದಗತಿಯಲ್ಲಿ ನಡೆಯುತ್ತಿದ್ದು, ಆ ಸ್ಥಳದಲ್ಲಿ ಈ ಘಟನೆ ನಡೆದಿದೆ. ಅಪಘಾತದ ವೇಳೆ ಬೈಕ್ನ ಹಿಂಬದಿಯಲ್ಲಿ ಕುಳಿತಿದ್ದ ಆಲಿಂ ಪಾಷಾ ಅವರ ಪತ್ನಿಯ ಕಾಲು ಮುರಿತಕ್ಕೊಳಗಾಗಿದ್ದು, ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮಾಹಿತಿ ತಿಳಿದ ತಕ್ಷಣವೇ ಸ್ಥಳಕ್ಕೆ ಕೊರಟಗೆರೆ ಆರಕ್ಷಕ ಠಾಣೆಯ ಪಿಎಸ್ಐ ನಾಗರಾಜ್, ಎಎಸ್ಐ ಯೋಗೀಶ್ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಮೃತದೇಹವನ್ನು ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ನೀಡಿದ್ದಾರೆ. ಘಟನೆ ಸಂಬಂಧ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವರದಿ ಮಂಜುನಾಥ್ ಸ್ವಾಮಿ, ಎಂಎನ್, ಕೊರಟಗೆರೆ. ನಾನು ಹೇಳ್ದೆ ಮಳೆ ಬರ್ತಾಯ್ತು ಕೊರಟಗೆರೆ ಹೋಗ್ಬೇಡ್ರಿ ಅಂತ. ಇಲ್ಲ 10 ನಿಮಿಷ ಬಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಬಂದರು ಸಾಯಿದ್ರು ಗಂಡ ಹೆಂಡತಿ. ನಮ್ಮ ಅಕ್ಕ ಬಾವ ಅವರು ಕೊರಟಗೆರೆಯಿಂದ ಇಲ್ಲಿ ತೋವಿನಕೆರೆಗೆ ಸ್ವಲ್ಪ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬಂದರು. ಆಮೇಲೆ 8:30, 8:45 ಕೊರಟಗೆರೆಲಾಗಿತ್ತು, ಮಳೆ ಬರ್ತಿತ್ತು. ಮಳೆ ಬಂದಾದಮೇಲೆ ತಿರ್ಗಾ ನಾನು ಅಂದೆ ಬೇಡ ಹೋಗ್ಬೇಡ್ರಿ, ಮಳೆ ಬರ್ತಾ ಇದೆ, ಅಲ್ಲಿ ಕಾಡು ಥರ ಇದೆ, ರೋಡ್ ಒಂಟಿ ಸರಿ ಇಲ್ಲ ಅಂತಂದೆ. ಇಲ್ಲ 10 ನಿಮಿಷ ಹಂಗೆ ಹೋಗಿ ಬಂದ್ಬಿಡ್ತೀವಿ ಅಂತ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಜರ್ಕಿನ್ನು ಹೆಲ್ಮೆಟು ಎಲ್ಲ ಹಾಕಿ ಕಳಿಸ್ದೆ. ಆಮೇಲೆ ನಂತರ ಬಂದಿದ್ದು ಒಂದು ಕಾಲು ಗಂಟೆ 20 ನಿಮಿಷಕ್ಕೆ ನಮ್ಮ ಅಕ್ಕವ್ರು ಫೋನ್ ಮಾಡಿದ್ರು. ಸರ್ ಆಕ್ಸಿಡೆಂಟ್ ಆಗಿ ನಮ್ಮ ಯಜಮಾನ್ರು ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಜೋರಾಗಿ ಕಿರ್ಚಾಡಿರು. ಬಾರೆ ಯಾರೋ ಸ್ಪಾಟ್ ಆಗಿದ್ದವರು ಇಸ್ಕೊಂಡು ಫೋನಾಗ ಮಾತಾಡಿ, ಇಲ್ಲ ಸರ್ ಅವ್ರು ಹೋಗ್ಬಿಟ್ಟವ್ರೆ, ಇವ್ರಿಗೆ ತುಂಬ ಕಾಲು ಗೇಟ್ ಆಗಿದೆ ಅನ್ನೋದಕ್ಕೆ ತಿರ್ಗಾ ಇಲ್ಲಿ ತೋವಿನಕೆರೆಯಿಂದ ನಮ್ಮ ಭಾವ ಅವರೆಲ್ಲ ಇದ್ದಾರೆ. ತಿರ್ಗಿ ಅವರೆಲ್ಲ ಬಂದು ಅವ್ರನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ದಾರೆ. ಈಗ ಇವ್ರಿಗೆ 45 ವರ್ಷ. ಏನ್ ಹೆಸರು ಅವ್ರದ್ದು? ಈಗ ಡೆತ್ ಆಗಿರೋ ಅಲಿಂ ಖಾನ್ ಕೊರಟಗೆರೆ ಅವರೇನಾ? ಕೊರಟಗೆರೆ. ಇವರು ಮಧುಗಿರಿ, ಬಟ್ ಮದುವೆ ಆಗಿ ಎಲ್ಲ ನಮ್ಮ ಕೊರಟಗೆರೆಯಲ್ಲೇ ಇರೋದು. ನಮ್ಮ ಅಕ್ಕವ್ರಿಗೆ ಹರ್ಷಿಯಾ ಅಂತ, ಅವ್ರು 35 ವರ್ಷ. ಏನ್ ಕೆಲಸ ಮಾಡ್ತಾ ಇದ್ರು ಇವರು? ಸಂತೆ ಬೀದಿ ಹತ್ರ ಹೋಟ್ಲಿದೆ, ಹೋಟ್ಲದು ತಳ್ಳೋಗಾಳಿಲಿ ಕುಷ್ಕ ಮೊಟ್ಟೆ ಅದೆಲ್ಲ ಮಾರ್ತಾರೆ. ಆ ಥರ ಸಣ್ಣ ಪುಟ್ಟ ಹೋಟ್ಲು ಇಟ್ಕೊಂಡು ಜೀವನ ಮಾಡಿಸ್ತೀವಿ. ಈಗ ಏನು ನಿಮ್ಮ ಅಕ್ಕವ್ರು ಇದಾರಲ್ಲ, ಅವ್ರನ್ನ ಯಾವ ಹಾಸ್ಪಿಟ್ಲಿಗೆ ಕಳಿಸಿದಾರೆ? ಈಗ ಅವ್ರಿಗೆ ಶ್ರೀದೇವಿಗೆ ಕರ್ಕೊಂಡು ಹೋಗೋರಂತೆ. ಅವ್ರಿಗೇನು ಏನಾಗಿದೆ? ಅವ್ರಿಗೆ ಕಾಲೇನೋ ಮುರಿದಿದೆ ಅಂತ ಹೇಳ್ತಾರೆ, ಬಟ್ ಇನ್ನು ನಮ್ಗೆ ಸ್ಪಾಟ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಮೊಹಮ್ಮದ್ ಇಸ್ಮಾಯಿಲ್.